ಎಲ್ಲರಿಗೂ ನಮಸ್ಕಾರಗಳು. ತುಳುನಾಡಿನ ಗಡಿಯಲ್ಲಿರುವ ಕಾಸರಗೋಡು ಇಲ್ಲಿ ಕೇವಲ ದೇವಾಲಯಗಳಷ್ಟೇ ಅಲ್ಲ, ಪ್ರತಿ ಊರಿಗೂ, ಪ್ರತಿ ಕುಟುಂಬಕ್ಕೂ, ಪ್ರತಿಯೊಂದು ಮಣ್ಣಿಗೂ ತನ್ನದೇ ಆದ ದೈವ ಪರಂಪರೆ ಇದೆ. ಅಂತಹ ಪುರಾತನ ದೈವ ಪರಂಪರೆಯಲ್ಲಿ ಉದ್ಯಾವರ ಮಾಡದ ಅರಸು ದೈವಗಳು ಒಂದು ವಿಶೇಷ ಸ್ಥಾನವನ್ನ ಹೊಂದಿದೆ. ಉದ್ಯಾವರ ಮಾಡ ಕುಂಜತ್ತೂರು ಪ್ರದೇಶದಲ್ಲಿರುವ ಈ ದೈವ ಪರಂಪರೆ ಇಂದಿಗೂ ಆರಾಧನೆಯಲ್ಲಿದೆ. ಸ್ಥಳೀಯ ದಾಖಲೆಗಳಲ್ಲಿ ಇಲ್ಲಿ ಹಿರಿಯ ಅರಸು ದೈವ ಮತ್ತು ಕಿರಿಯ ಅರಸು ದೈವ ಎಂಬ ಪರಂಪರೆಯ ಉಲ್ಲೇಖ ಸಿಗುತ್ತೆ. ಉದ್ಯಾವರ ಮಾಡದಲ್ಲಿ ಆರಾಧಿಸಲ್ಪಡುವ ಪ್ರಮುಖ ದೈವಗಳೆಂದರೆ ಶ್ರೀ ಅರಸು ಮಂಜುಷ್ಣರ್ ದೈವಗಳು. ಇವರೊಂದಿಗೆ ಶ್ರೀ ಮುಂಡತಾಯ ಅಂದ್ರೆ ವೈದ್ಯನಾಥ ದೈವದ ಆರಾಧನೆಗೆ ಸಂಬಂಧವನ್ನ ಹೊಂದಿದೆ. ಆದ್ರೆ ಈ ದೈವಗಳು ಉದ್ಯಾವರ ಮಾಡದಲ್ಲಿ ಹೇಗೆ ನೆಲೆಗೊಂಡವು, ಇದ್ರ ಹಿಂದೆ ಯಾವ ಕಥೆ ಇದೆ, ಅದನ್ನೇ ಈಗ ನೋಡೋಣ. ಬಹಳ ಹಿಂದಿನ ಕಾಲದಲ್ಲಿ ತುಳುನಾಡಿನಲ್ಲಿ ಇಂದಿನಂತೆ ಊರುಗಳು, ರಸ್ತೆಗಳು, ಗಡಿಗಳು ಇರಲಿಲ್ಲ. ಕಾಡುಗಳು, ಗದ್ದೆಗಳು, ಸಣ್ಣ ಸಣ್ಣ ಗ್ರಾಮಗಳು ಮತ್ತು ಆ ಗ್ರಾಮಗಳನ್ನ ಕಾಪಾಡುತ್ತಿದ್ದ ದೇವಸ್ಥಾನಗಳು ಇದ್ದವು. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ದೈವ ಇತ್ತು. ಅದೇ ರೀತಿ ಉದ್ಯಾವರ ಮಾಡದಲ್ಲಿ ಅರಸು ಮಂಜುಷ್ಣರ್ ದೈವಗಳು ತಮ್ಮ ಸಾನ್ನಿಧ್ಯವನ್ನ ಹೊಂದಿದ್ದವು. ಅರಸು ಮಂಜುಷ್ಣರ್ ಎಂಬ ಹೆಸರಿನಲ್ಲಿ ಒಂದು ರಾಜಸತ್ವದ ಭಾವನೆ ಕೂಡ ಇದೆ. ಇವರನ್ನ ಕೇವಲ ಸಾಮಾನ್ಯ ಭೂತವಾಗಿ ನೋಡದೆ ಪ್ರದೇಶವನ್ನ ಕಾಪಾಡುವ ಅರಸು ದೈವವಾಗಿ ಭಕ್ತರು ಗೌರವಿಸುತ್ತಾ ಇದ್ದರು. ಕಾಲ ಕಳೆದಂತೆ ಈ ದೈವ ಪರಂಪರೆಯ ಪ್ರಭಾವವು ಹೆಚ್ಚಾಯಿತು. ಆದ್ರೆ ಒಂದು ಸಂದರ್ಭದಲ್ಲಿ ಅರಸು ಮಂಜುಷ್ಣರ್ ದೈವಗಳಿಗೂ ಮತ್ತೊಂದು ದೈವ ಪರಂಪರೆಗೂ ಸಂಬಂಧಿಸಿದ ಒಂದು ಸಂಘರ್ಷ ಉಂಟಾಯಿತು ಎಂದು ಸ್ಥಳೀಯ ಪರಂಪರೆ ಹೇಳುತ್ತೆ. ಈ ಕಥೆ ನಂತರ ಕುತ್ತಾರ್ನ ಪಂಜಂದಾಯ ಮತ್ತು ಬಂಟ ದೈವಗಳ ಕಥೆಯೊಂದಿಗೆ ಕೂಡ ಸಂಬಂಧವನ್ನ ಹೊಂದುತ್ತೆ. ಬಹಳ ಹಿಂದಿನ ಕಾಲದಲ್ಲಿ ಉಕ್ಕುರೂಡ ಗುಡ್ಡೆ ಎಂಬ ಕಾಡಿನ ಪ್ರದೇಶದಲ್ಲಿ ಪಂಜಂದಾಯ ಮತ್ತು ಬಂಟ ದೈವಗಳು ಗಂಟೆಯ ರೂಪದಲ್ಲಿ ಪ್ರತ್ಯಕ್ಷವಾದವು ಎಂದು ಕುತ್ತಾರ್ನ ದೈವ ಪರಂಪರೆ ಹೇಳುತ್ತೆ. ಕಾಲ ಕಳೆದಂತೆ ಅವು ಬಂಡಾರ ಬೈಲಿನಲ್ಲಿ ನೆಲೆಗೊಂಡವು. ಅಲ್ಲಿಂದ ಅವುಗಳ ಆರಾಧನೆ ಮತ್ತು ಶಕ್ತಿ ಮತ್ತಷ್ಟು ಪ್ರಸಿದ್ಧವಾಯಿತು. ಆದ್ರೆ ಅದೇ ಸಮಯದಲ್ಲಿ ಮತ್ತೊಂದು ದೈವ ಪರಂಪರೆ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸುತ್ತಿತ್ತು. ಅದು ಉದ್ಯಾವರ ಮಾಡದ ಅರಸು ದೈವಗಳು. ಸ್ಥಳೀಯ ಪರಂಪರೆಯ ಪ್ರಕಾರ ಉದ್ಯಾವರ ಮಾಡದ ಅರಸು ದೈವಗಳು ತಮ್ಮ ವ್ಯಾಪ್ತಿಯನ್ನ ವಿಸ್ತರಿಸುವ ಉದ್ದೇಶದಿಂದ ಕುತ್ತಾರ್ನ ಅರಸುಕಟ್ಟೆ ಎಂಬ ಪ್ರದೇಶಕ್ಕೆ ಬಂದು ನೆಲೆಸಿದವು. ಅದು ಸಾಮಾನ್ಯ ಸ್ಥಳವಾಗಿರಲಿಲ್ಲ. ಅಲ್ಲಿ ಈಗಾಗ್ಲೇ ಪಂಜಂದಾಯ ಮತ್ತು ಬಂಟ ದೈವಗಳ ಪ್ರಭಾವ ಇತ್ತು. ಹೀಗಾಗಿ ಎರಡು ದೈವಶಕ್ತಿಗಳ ನಡುವೆ ಸಂಘರ್ಷ ಆರಂಭವಾಯಿತು. ಒಂದು ಕಡೆ ಪಂಜಂದಾಯ ಮತ್ತು ಬಂಟ, ಮತ್ತೊಂದು ಕಡೆ ಉದ್ಯಾವರ ಮಾಡದ ಅರಸು ದೈವಗಳು. ಆಮೇಲೆ ನಡೆದದ್ದು ತುಳುನಾಡಿನ ಈ ಜನಪದ ಕಥೆಯ ಅತ್ಯಂತ ರೋಚಕ ಭಾಗ. ಎರಡು ದೈವಶಕ್ತಿಗಳ ನಡುವೆ ಭೀಕರ ಸಂಘರ್ಷ ನಡೆಯಿತು ಎಂದು ಪರಂಪರೆ ಹೇಳುತ್ತೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, 7 ದಿನ, 7 ರಾತ್ರಿ ಯುದ್ಧ ಮುಂದುವರಿಯಿತು. ಆದ್ರೂ ಯಾರಿಗೂ ಗೆಲುವು ಸಿಗಲಿಲ್ಲ. ಎರಡು ದೈವಗಳ ಶಕ್ತಿಯು ಅಪಾರವಾಗಿತ್ತು. ಪಂಜಂದಾಯ ಮತ್ತು ಬಂಟ ದೈವಗಳು ಸಂಕಷ್ಟಕ್ಕೆ ಸಿಲುಕಿದವು. ತಮ್ಮ ಎದುರಿನ ಶಕ್ತಿಯನ್ನ ಹೇಗೆ ಸೋಲಿಸಬೇಕು ಎಂಬುದು ಅವರಿಗೆ ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ಕತೆಗೆ ಮತ್ತೊಂದು ಶಕ್ತಿ ಪ್ರವೇಶಿಸುತ್ತೆ. ಕೊರಗತನಿಯ ದೈವ ಅಂದ್ರೆ ಕೊರಗಜ್ಜ ತನ್ನದೇ ಆದ ಒಂದು ದೈವ ಯಾತ್ರೆಯ ನಂತರ ಬರುತ್ತಿದ್ದನು ಎಂದು ಸ್ಥಳೀಯ ಕಥೆಗಳು ಹೇಳುತ್ತೆ. ಅವನು ಪಂಜಂದಾಯ ಮತ್ತು ಬಂಟ ದೈವಗಳು ದುಃಖದಿಂದ ಕುಳಿತಿರುವುದನ್ನ ನೋಡಿದನು. ಅವರ ಬಳಿಗೆ ಹೋದನು. ಕೈಯಲ್ಲಿದ್ದ ದಂಡವನ್ನ ತೋರಿಸಿ ಏನಾಯ್ತು ಎಂದು ವಿಚಾರಿಸಿದನು. ಪಂಜಂದಾಯ ಮತ್ತು ಬಂಟ ದೈವಗಳು ನಡೆದ ಎಲ್ಲಾ ವಿಚಾರವನ್ನ ಹೇಳಿದರು. ಉದ್ಯಾವರ ಮಾಡದ ಅರಸು ದೈವಗಳು ತಮ್ಮ ಪ್ರದೇಶಕ್ಕೆ ಬಂದು ನಿಲ್ಲಿಸಿರುವುದು, 7 ದಿನ 7 ರಾತ್ರಿ ನಡೆದ ಯುದ್ಧ, ಯಾರಿಗೂ ಜಯ ಸಿಗದಿರುವುದು ಎಲ್ಲವನ್ನ ವಿವರಿಸಿದರು. ಕೊರಗಜ್ಜನು ಅವರ ಮಾತು ಕೇಳಿದ. ಆಮೇಲೆ ಒಂದು ಪ್ರಶ್ನೆ ಕೇಳಿದನು. ನಾನು ಅವರನ್ನ ಇಲ್ಲಿಂದ ಹೊರಗೆ ಕಳುಹಿಸಿದರೆ ನನಗೆ ಏನು ಕೊಡುತ್ತೀರಾ? ಪಂಜಂದಾಯ ದೈವ ಉತ್ತರಿಸಿತು. ಕೊರಗಜ್ಜನು ಆ ಕೆಲಸ ಮಾಡಬಲ್ಲನೆಂಬ ನಂಬಿಕೆ ಮೊದಲು ಅವರಿಗೆ ಬಂದಿರಲಿಲ್ಲ. ಆಗ ಕೊರಗಜ್ಜನು ತನ್ನ ನಿಜವಾದ ದೈವಶಕ್ತಿಯನ್ನು ತೋರಿಸಿದನು. ಅವನ ವಿರಾಟ ರೂಪವನ್ನ ಕಂಡು ಪಂಜಂದಾಯ ಮತ್ತು ಬಂಟ ದೈವಗಳಿಗೆ ಅವನ ಶಕ್ತಿಯ ಮೇಲೆ ನಂಬಿಕೆ ಬಂತು ಎಂದು ಪರಂಪರೆ ಹೇಳುತ್ತೆ. ಅದರಂತೆ ಕೊರಗಜ್ಜನು ಅರಸು ದೈವಗಳನ್ನ ಹಿಂದಕ್ಕೆ ಕಳುಹಿಸಿದರೆ ತಾನು 7 ಜಾಗವನ್ನ ಪಡೆಯುತ್ತೇನೆ ಎಂದು ಕೇಳಿದಾಗ ಪಂಜಂದಾಯ ದೈವವು ಅವನಿಗೆ 7 ಆದಿಸ್ಥಳಗಳನ್ನ ನೀಡುವುದಾಗಿ ವಾಗ್ದಾನ ಮಾಡಿತು. ಅಲ್ಲಿ ಕೊರಗಜ್ಜನ ಆರಾಧನೆ ನಡೆಯಬೇಕು. ಭಕ್ತರು ಕತ್ತಲೆಯಲ್ಲಿಯೇ ಸೇವೆ ಸಲ್ಲಿಸಿದರೂ ಅವರ ಮನೋಭಿಲಾಷೆಗಳನ್ನು ದೈವ ಪೂರೈಸುವ ಶಕ್ತಿ ಇರಬೇಕು ಎಂಬ ವಾಗ್ದಾನವು ಕಥೆಯಲ್ಲಿ ಬರುತ್ತೆ. ಕೊರಗಜ್ಜನು ಆ ಮಾತನ್ನ ಒಪ್ಪಿಕೊಂಡನು. ಈಗ ಅವನ ಮುಂದೆ ಒಂದೇ ಕೆಲಸ, ಉದ್ಯಾವರ ಮಾಡದ ಅರಸು ದೈವಗಳನ್ನ ಹಿಂದಕ್ಕೆ ಕಳುಹಿಸುವುದು.
ಕೊರಗಜ್ಜನು ಕುತ್ತಾರ್ನ ಕಡೆಗೆ ಹೊರಟನು. ಅವನು ನೇರವಾಗಿ ಯುದ್ಧಕ್ಕೆ ಇಳಿಯಲಿಲ್ಲ. ಬದಲಾಗಿ ಒಂದು ವಿಚಿತ್ರವಾದ ಉಪಾಯ ಮಾಡಿದನು. ಅವನು ಕಂದು ಬಣ್ಣದ ಒಂದು ಹಸುವನ್ನ ಸೃಷ್ಟಿಸಿದನು ಎಂದು ಸ್ಥಳೀಯ ಕತೆ ಹೇಳುತ್ತೆ. ನಂತರ ಆ ಹಸುವಿನ ಕಾಲನ್ನ ಕತ್ತರಿಸಿ ಅದನ್ನು ತನ್ನ ತಲೆಯ ಮುಡಿಯೊಳಗೆ ಅಡಗಿಸಿಕೊಂಡನು. ಈಗ ಅವನು ಅರಸು ದೈವಗಳ ಮುಂದೆ ನಿಂತನು. ಕೊರಗಜ್ಜನು ಅರಸು ದೈವಗಳಿಗೆ ಹೇಳಿದನು, ನೀವು ನಿಮ್ಮ ಮೂಲ ಸ್ಥಾನಕ್ಕೆ ಹಿಂದಿರುಗಬೇಕು. ಅರಸು ದೈವಗಳು ಅದನ್ನ ಒಪ್ಪಲಿಲ್ಲ. ಆಗ ಕೊರಗಜ್ಜನು ತನ್ನ ಮುಡಿಯೊಳಗೆ ಅಡಗಿಸಿದ್ದ ಪವಿತ್ರ ಹಸುವಿನ ಕಾಲನ್ನ ಹೊರತೆಗೆದನು ಮತ್ತು ನೀವು ಹಿಂತಿರುಗದಿದ್ದರೆ ಇದನ್ನು ನಿಮ್ಮ ಮೇಲೆ ಎಸೆಯುತ್ತೇನೆ ಎಂದು ಎಚ್ಚರಿಸಿದನು ಎಂದು ಪರಂಪರೆ ಹೇಳುತ್ತೆ. ಅರಸು ದೈವಗಳು ಈ ಪವಿತ್ರ ಸಂಕೇತವನ್ನ ಕಂಡವು. ಅವುಗಳು ಕಟ್ಟುನಿಟ್ಟಿನ ಧಾರ್ಮಿಕ ನಿಯಮಗಳನ್ನ ಪಾಲಿಸುತ್ತಿದ್ದ ದೈವಗಳಾಗಿದ್ದವು ಎಂಬ ಕಥನದಲ್ಲಿ ಆ ಸಂಕೇತವನ್ನ ಕಂಡ ನಂತರ ಅವುಗಳು ಯುದ್ಧವನ್ನ ಮುಂದುವರಿಸಲಿಲ್ಲ. ಕೊನೆಗೆ ಅರಸು ದೈವಗಳು ಕುತ್ತಾರ್ನಿಂದ ಹಿಂದಕ್ಕೆ ಸರಿದವು. ಅವುಗಳು ತಮ್ಮ ಮೂಲ ಸ್ಥಾನವಾದ ಉದ್ಯಾವರ ಮಾಡಕ್ಕೆ ಮರಳಿದವು. ಹೀಗೆ 7 ದಿನ 7 ರಾತ್ರಿ ನಡೆದ ಸಂಘರ್ಷಕ್ಕೆ ಅಂತ್ಯವಾಯಿತು ಎಂದು ಕುತ್ತಾರ್ ಕೊರಗಜ್ಜನ ಪರಂಪರೆ ವಿವರಿಸುತ್ತೆ. ಪಂಚಂದಾಯ ದೈವ ತನ್ನ ಮಾತಿನಂತೆ ಕೊರಗಜ್ಜನಿಗೆ 7 ಆದಿ ಸ್ಥಳಗಳನ್ನ ನೀಡಿತು. ಆ 7 ಸ್ಥಳಗಳಲ್ಲಿ ಮೊದಲು ಕೆಲವು ಸಿರಿದೈವಗಳು ಆರಾಧಿಸಲ್ಪಡುತ್ತಿದ್ದವು. ನಂತರ ಅವರಿಗೆ ಪರ್ಯಾಯ ಸ್ಥಳಗಳನ್ನ ನೀಡಲಾಯಿತು ಎಂದು ಕಥೆಗಳು ಹೇಳುತ್ತೆ. ಇದರಿಂದಲೇ ಕೊರಗಜ್ಜನ 7 ಆದಿ ಸ್ಥಳಗಳ ಪರಂಪರೆ ಮುಂದುವರಿಯಿತು. ಅದರಂತೆ ಈ ಕಥೆಯ ಇನ್ನೊಂದು ಪ್ರಮುಖ ಭಾಗ ಉದ್ಯಾವರ ಮಾಡದಲ್ಲೇ ಉಳಿಯುತ್ತೆ. ಅರಸು ದೈವಗಳು ತಮ್ಮ ಮೂಲ ಸ್ಥಳಕ್ಕೆ ಹಿಂದಿರುಗಿದ ನಂತರ ಅವುಗಳ ಆರಾಧನೆ ಅಲ್ಲಿ ಇನ್ನೂ ಕೂಡ ಹೆಚ್ಚಾಗಿ ಮುಂದುವರಿಯುತ್ತೆ. ಉದ್ಯಾವರ ಮಾಡದ ದೈವ ಪರಂಪರೆಯಲ್ಲಿ ಹಿರಿಯ ಮತ್ತು ಕಿರಿಯ ಅರಸು ದೈವಗಳು ಎಂಬ ಉಲ್ಲೇಖ ಸಿಗುತ್ತೆ. ಅವರೊಂದಿಗೆ ಭಗವತಿ ಆರಾಧನೆಯು ಸ್ಥಳೀಯ ಆಚರಣೆಗಳಲ್ಲಿ ಸಂಬಂಧವನ್ನ ಹೊಂದಿದೆ. ಉದ್ಯಾವರ ಮಾಡದ ಮತ್ತೊಂದು ವಿಶೇಷತೆ, ಅಲ್ಲಿನ ಅರಸು ದೈವಗಳಿಗೆ ಸಂಬಂಧಿಸಿದ 2 ರಥಗಳ ಪರಂಪರೆ ಇದೆ. ಹಿರಿಯ ದೈವದ ರಥವನ್ನ ಉದ್ಯಾವರ ಭಗವತಿ ಸ್ಥಾನಕ್ಕೆ ಸಂಬಂಧಿಸಿದವರು ಎಳೆಯುವ ಹಕ್ಕು ಹೊಂದಿದ್ದರು ಎಂದು ಸ್ಥಳೀಯ ಇತಿಹಾಸ ಹೇಳುತ್ತೆ. ಅದೇ ರೀತಿಯಲ್ಲಿ ಕಿರಿಯ ದೈವದ ರಥಕ್ಕೆ ಸೋಮೇಶ್ವರ ಸ್ಥಾನಕ್ಕೆ ಸಂಬಂಧಿಸಿದ ಹಕ್ಕಿನ ಉಲ್ಲೇಖವೂ ಇದೆ. ಆದ್ರೆ ಈ ಪದ್ಧತಿ ಈಗ ಮುಂದುವರಿದಿಲ್ಲ ಎಂದು ಮೂಲ ಹೇಳುತ್ತೆ. ಇದು ಕೇವಲ ಆಚರಣೆಯಲ್ಲ, ಅದರ ಹಿಂದೆ ದೈವಗಳ ನಡುವಿನ ಸಂಬಂಧ ಮತ್ತು ಹಳೆಯ ಸಾಮಾಜಿಕ ವ್ಯವಸ್ಥೆಯ ನೆನಪು ಇದೆ. ಉದ್ಯಾವರ ಮಾಡದಲ್ಲಿ ನಾವು ನೋಡುವ ದೈವಾರಾಧನೆ ಕೇವಲ ಒಂದು ದೈವಕ್ಕೆ ಸೀಮಿತವಾಗಿಲ್ಲ. ಅರಸು ಮಂಜುಷ್ಣರ್ ದೈವಗಳು, ಮುಂಡತ್ತಾಯ ಅಥವಾ ವೈದ್ಯನಾಥ ದೈವ ಮತ್ತು ಸ್ಥಳೀಯವಾಗಿ ಸಂಬಂಧ ಹೊಂದಿರುವ ಇತರ ದೈವ ಪರಂಪರೆಗಳು ಇವೆಲ್ಲವೂ ಸೇರಿ ಈ ದೇವಸ್ಥಾನದ ಪರಂಪರೆಯನ್ನ ರೂಪಿಸಿದೆ. ಇನ್ನು ಉದ್ಯಾವರ ಮಾಡದ ಮತ್ತೊಂದು ವಿಶೇಷತೆ ಏನ್ ಗೊತ್ತಾ? ಇಲ್ಲಿನ ದೈವ ಪರಂಪರೆ ಕೇವಲ ಧಾರ್ಮಿಕ ಆಚರಣೆಯಾಗಿ ಉಳಿದಿಲ್ಲ, ಸ್ಥಳೀಯ ಜನರ ಜೀವನದ ಜೊತೆಯಲ್ಲೇ ಬೆಳೆದಿದೆ. ಜಾತ್ರೆ ಬಂದಾಗ ದೈವದ ಭಂಡಾರ ಹೊರಡುತ್ತೆ, ವಾದ್ಯಗಳು ಮೊಳಗುತ್ತವೆ, ದೈವ ಪಾತ್ರಿಗಳು ನೇಮದಲ್ಲಿ ಭಾಗವಹಿಸುತ್ತಾರೆ, ಭಕ್ತರು ತಮ್ಮ ಹರಕೆಯನ್ನ ಸಲ್ಲಿಸುತ್ತಾರೆ. ಹೀಗೆ ಹಲವು ತಲೆಮಾರುಗಳಿಂದ ಬಂದಿರುವ ಸಂಪ್ರದಾಯ ಇಂದಿಗೂ ಮುಂದುವರಿಯುತ್ತಿದೆ. ಮತ್ತು ಉದ್ಯಾವರ ಮಾಡದ ದೈವ ಪರಂಪರೆಯಲ್ಲಿ ಮತ್ತೊಂದು ಬಹಳ ಅಪರೂಪದ ವಿಷಯವಿದೆ. ಇಲ್ಲಿನ ಜಾತ್ರೋತ್ಸವದ ಸಂದರ್ಭದಲ್ಲಿ ಉದ್ಯಾವರ 1000 ಜಮಾತ್ಗೆ ದೈವ ಪಾತ್ರಿಗಳು ಭೇಟಿ ನೀಡಿ ಜಾತ್ರೆಗೆ ಆಹ್ವಾನ ನೀಡುವ ಹಳೆಯ ಸಂಪ್ರದಾಯವಿದೆ ಎಂದು ಸ್ಥಳೀಯ ವರದಿಗಳು ದಾಖಲಿಸಿವೆ. ಅಂದ್ರೆ ಇಲ್ಲಿ ದೈವಾರಾಧನೆ ಜೊತೆಗೆ ಹಿಂದೂ ಮುಸ್ಲಿಂ ಸಹಬಾಳ್ವೆಯ ಒಂದು ವಿಶಿಷ್ಟ ಪರಂಪರೆಯೂ ಕಾಣುತ್ತೆ. ಇದು ಉದ್ಯಾವರ ಮಾಡದ ಇತಿಹಾಸವನ್ನ ಇನ್ನಷ್ಟು ಕೂಡ ವಿಶೇಷವಾಗಿಸುತ್ತೆ. ಹಾಗಾಗಿ ಸ್ನೇಹಿತರೆ, ಉದ್ಯಾವರ ಮಾಡದ ಶ್ರೀ ಅರಸು ಮಂಜುಷ್ಣರ್ ದೈವಗಳ ಕತೆ ಕೇವಲ ದೈವಗಳ ನಡುವೆ ನಡೆದ ಒಂದು ಹಳೆಯ ಸಂಘರ್ಷದ ಕಥೆಯಲ್ಲ. ಇದು ಒಂದು ಪ್ರದೇಶದ ಇತಿಹಾಸ, ಒಂದು ದೈವ ಪರಂಪರೆಯ ಇತಿಹಾಸ, ತಲೆಮಾರುಗಳಿಂದ ಬಂದ ನಂಬಿಕೆಯ ಇತಿಹಾಸ ಮತ್ತು ಒಂದೇ ಮಣ್ಣಿನಲ್ಲಿ ಬೇರೆ ಬೇರೆ ಸಮುದಾಯಗಳು ಪರಸ್ಪರ ಗೌರವದಿಂದ ಬದುಕಿದ ಪರಂಪರೆಯೂ ಹೌದು. ಇವತ್ತು ನಾವು ಉದ್ಯಾವರ ಮಾಡಕ್ಕೆ ಹೋದಾಗ ಅಲ್ಲಿ ಕಾಣುವುದು ಕೇವಲ ಒಂದು ದೇವಸ್ಥಾನವಲ್ಲ, ಅಲ್ಲಿನ ಮಣ್ಣಿನಲ್ಲಿ ಹಳೆಯ ಪ್ರಾರ್ಥನೆಗಳ ನೆನಪು ಇದೆ, ಅಲ್ಲಿನ ವಾದ್ಯಗಳಲ್ಲಿ ಹಳೆಯ ದೈವಕಥೆಗಳ ಪ್ರತಿಧ್ವನಿ ಇದೆ ಮತ್ತು ನೇಮದ ಸಮಯದಲ್ಲಿ ಅರಸು ಮಂಜುಷ್ಣರ್ ದೈವದ ಮುಂದೆ ನಿಂತಾಗ ಅನೇಕ ತಲೆಮಾರುಗಳಿಂದ ಬಂದಿರುವ ಒಂದು ನಂಬಿಕೆ ನಮ್ಮ ಮುಂದೆ ಜೀವಂತವಾಗುತ್ತದೆ. ಅದೇ ಉದ್ಯಾವರ ಮಾಡದ ಶ್ರೀ ಅರಸು ಮಂಜುಷ್ಣರ್ ದೈವಗಳ ಪರಂಪರೆ ಮತ್ತು ಅವರೊಂದಿಗೆ ಆರಾಧಿಸಲ್ಪಡುವ ಶ್ರೀ ಮುಂಡತ್ತಾಯ ವೈದ್ಯನಾಥ ದೈವದ ಪರಂಪರೆ. ಈ ಕಥೆ ನಮ್ಗೆ ಒಂದು ವಿಷಯವನ್ನ ನೆನಪಿಸುತ್ತೆ. ತುಳುನಾಡಿನ ದೈವಾರಾಧನೆ ಎಂದರೆ ಕೇವಲ ಕೋಲ ಅಥವಾ ನೇಮ ಅಲ್ಲ, ಅದ್ರ ಹಿಂದೆ ಕಥೆಗಳಿವೆ, ಪ್ರಾರ್ಥನೆಗಳಿವೆ, ಇತಿಹಾಸದ ನೆನಪುಗಳಿವೆ ಮತ್ತು ತಲೆಮಾರುಗಳಿಂದ ದೈವವನ್ನ ನಂಬಿಕೊಂಡು ಬಂದ ಜನರ ಭಕ್ತಿ ಇದೆ. ಇದೇ ಉದ್ಯಾವರ ಮಾಡದ ಅರಸು ಮಂಜುಷ್ಣರ್ ದೈವಗಳ ಕತೆ.